ಕೇರಳದಿಂದ ಕರ್ನಾಟಕಕ್ಕೆ ನಕಲಿ ಆರ್ಟಿಪಿಸಿಆರ್ ಸರ್ಟಿಫಿಕೇಟ್ ತೋರಿಸಿ ಬಂದಿದ್ದ ಕಾಸರಗೋಡು ಜಿಲ್ಲೆಯ 7 ಮಂದಿಯನ್ನ ಉಳ್ಳಾಲ ಪೊಲೀಸರು ತಲಪಾಡಿ ಗಡಿಭಾಗದಲ್ಲಿ ಬಂಧಿಸಿದ್ದಾರೆ ಎಂದು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಹೇಳಿದ್ದಾರೆ. ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ಕೇರಳದಲ್ಲಿ ಕೊರೋನಾ ಸೋಂಕು ಹೆಚ್ಚಿನಂತಹ ನಿಟ್ಟಿನಲ್ಲಿ ಕರ್ನಾಟಕ ಕೇರಳ ನಡುವಿನ ಗಡಿ ಪ್ರದೇಶಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ನಡೀತಾ ಇದ್ದು, ಆರ್ಟಿಪಿಸಿಆರ್ ರಿಪೋರ್ಟ್ ಇದ್ದವರನ್ನ ಮಾತ್ರ ಕರ್ನಾಟಕ ಪ್ರವೇಶಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ತಲಪಾಡಿ ಗಡಿ ಪ್ರದೇಶದಲ್ಲೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತವು ತಪಾಸಣೆಯನ್ನು ನಡೆಸ್ತಾ ಇದೆ. ಈ ವೇಳೆ ನಕಲಿ ಆರ್ಟಿಪಿಸಿಆರ್ ಪರೀಕ್ಷೆಯ ವರದಿ ತೋರಿಸಿ ಕರ್ನಾಟಕ ಪ್ರವೇಶಿಸಿದ ಕಾಸರಗೋಡು ಜಿಲ್ಲೆಯ 4 ವ್ಯಕ್ತಿಗಳನ್ನು ಉಳ್ಳಾಲ ಪೊಲೀಸರು ಬಂಧಿಸಿದ್ದಾರೆ. ಇನೋವಾ ಕಾರಲ್ಲಿ ಆಗಮಿಸಿದ ಕಾಸರಗೋಡು ಜಿಲ್ಲೆಯ ಚೆರವತ್ತೂರು ನಿವಾಸಿ ಆದಿಲ್ ಮತ್ತು ಕಡಪುರ ನಿವಾಸಿ ಇಸ್ಮಾಯಿಲ್ ಹಾಗೂ ಬೈಕ್ಗಳ ಮೂಲಕ ಬಂದು ಗಡಿ ಪ್ರವೇಶವನ್ನು ಮಾಡಿದಂತಹ ಕಾಸರಗೋಡು ಚೆರವತ್ತೂರು ನಿವಾಸಿ ಹನೀನ್ ಮತ್ತು ಬಸ್ ಮೂಲಕ ಬಂದಿದ್ದ ಚೇಂಗಳ ನಿವಾಸಿ ಅಬ್ದುಲ್ ತಮೀಮ್ನನ್ನ ಉಳ್ಳಾಲ ಪೊಲೀಸರು ಬಂಧಿಸಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಇವರಿಗೆ ಫೋರ್ಜರಿ ದಾಖಲೆ ಮಾಡಿಕೊಟ್ಟ ಕಾಸರಗೋಡು ನಿವಾಸಿಯನ್ನ ಬಂಧಿಸಲಾಗಿದೆ. ಇಂದು ಬೆಳಗ್ಗೆ ಮತ್ತೆ 2 ಪ್ರಕರಣ ದಾಖಲಿಸಿ ಪಡೀಲ್ ಮತ್ತು ಮಂಜೇಶ್ವರದ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಒಟ್ಟು 7 ಮಂದಿಯನ್ನ ಬಂಧಿಸಲಾಗಿದೆ ಎಂದು ವಿವರಿಸಿದರು. ಬಂಧಿತರ ವಿರುದ್ಧ ಉಳ್ಳಾಲ ಪೊಲೀಸರು ಎಪಿಡೆಮಿಕ್ ಆಕ್ಟ್, ವಂಚನೆ, ಫೋರ್ಜರಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ತಲಪಾಡಿ ಚೆಕ್ ಪೋಸ್ಟ್ನಲ್ಲಿ 20ಕ್ಕೂ ಅಧಿಕ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದು, ರೆವಿನ್ಯೂ ಆರೋಗ್ಯ ಇಲಾಖೆ ಕೆಲಸ ಮಾಡ್ತಾ ಇದ್ದು, ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದರು. ಇಷ್ಟಾಗಿಯೂ ಕೂಡ ನಿನ್ನೆ ಮತ್ತು ಇವತ್ತು ಒಟ್ಟು 4 ಪ್ರತ್ಯೇಕ ಪ್ರಕರಣಗಳು ಫೋರ್ಜರಿ ಮಾಡಿರುವಂಥದ್ದು, ಈ RT-PCR ವರದಿಯನ್ನು ನೆಗೆಟಿವ್ ಇರುವಂಥದ್ದನ್ನು ಡೇಟ್ ಚೇಂಜ್ ಮಾಡಿರುವಂಥದ್ದು ಮತ್ತು ಡಾಕ್ಯುಮೆಂಟ್ಸ್ನ ಫೋರ್ಜ್ ಮಾಡಿರುವಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ನಿನ್ನೆ ಮಧ್ಯಾಹ್ನ ನಮ್ಮ ತಲಪಾಡಿ ಚೆಕ್ ಪೋಸ್ಟಲ್ಲಿ ಪರಿಶೀಲನೆ ಮಾಡಬೇಕಾದ್ರೆ ನಮ್ಮ PSI ಚಂದ್ರಶೇಖರ್ ಅಂತ ಸೂರತ್ಕಲ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸೇರಿದಂಥ ಪ್ರದೀಪ್ ಅನ್ನೋಂಥ ಒಬ್ಬ ಅಧಿಕಾರಿ ಅಲ್ಲಿ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ 2 ಕೇಸ್ಗಳು ದಾಖಲಾಗಿದೆ. ಅದರಲ್ಲಿ ಒಟ್ಟು 5 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಕಾಸರಗೋಡು ಚೆಂಗ್ಲ ಅನ್ನುವಂಥ ಭಾಗದ ಒಬ್ಬರು, ಅದೇ ರೀತಿ ಕಾಸರಗೋಡಿನ ಚೆರವಟ್ಟೂರು ಆ ಭಾಗದವರು, ಕಡಪ್ಪರ ಕಾಸರಗೋಡು ಮತ್ತು ಇನ್ನೊಬ್ಬ ಚೆರವಟ್ಟೂರು ಆ ಭಾಗದವರು, ಒಟ್ಟು ನಿನ್ನೆ 4 ಜನರನ್ನು ನಾವು ಇನಿಷಿಯಲಿ ಅರೆಸ್ಟ್ ಮಾಡಿದ್ವಿ. ನಂತರ ಇದಕ್ಕೆ ಯಾರು ಈ ಒಂದು ಫೋರ್ಜ್ ಡಾಕ್ಯುಮೆಂಟ್ ಎಲ್ಲ ಎಡಿಟ್ ಮಾಡಿಬಿಟ್ಟು ಕೊಡ್ತಾಯಿದ್ರು ಆ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಿದ್ವಿ. ಅವನು ಕಾಸರಗೋಡಿಗೆ ಸೇರಿದಂಥವನಾಗಿದ್ದ. ಅದ್ರ ಜೊತೆಗೆ 2 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಲಾಗಿತ್ತು. ಇದರಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಾಯಿದ್ದೀವಿ ಅಂತಂದು 2 ಹೇಳ್ಕೊಂಬಂದಿದ್ರೆ, ಇನ್ನಿಬ್ಬರು ಒಂದು ಶಾಪ್ ಓನರ್ ಇದ್ದಾರೆ ಕಾಸರಗೋಡು ಭಾಗದಲ್ಲಿ, ಇನ್ನೊಬ್ಬ ಕಾರ್ ಅಕ್ಸೆಸರಿ ಶಾಪನ್ನು ಇಟ್ಕೊಂಡಿರುವಂಥವ್ರಿದ್ದಾರೆ. ಅದೇ ರೀತಿ ಇವತ್ತು ಬೆಳಗ್ಗೆ ಕೂಡ ಸುಮಾರು 12:30 ಸಮಯದಲ್ಲಿ ಮತ್ತೆ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಇದರಲ್ಲಿ ಮಂಗಳೂರಿನ ಪಡೀಲ್ ಏರಿಯಾದ ಒಬ್ಬ ವ್ಯಕ್ತಿ, ಅದೇ ರೀತಿ ಮಂಜೇಶ್ವರದ ಕಾಸರಗೋಡಿನ ಮಂಜೇಶ್ವರ ಮೂಲದ ಒಬ್ಬ ವ್ಯಕ್ತಿ. ಈ ಪಡೀಲ್ ಮೂಲದವನು ಟೈಲ್ಸ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ ಮತ್ತು ಮಂಜೇಶ್ವರದವನು ಸೌದಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಸ್ನೇಹಿತರನ್ನು ಭೇಟಿ ಮಾಡಲಿಕ್ಕೆ ಮತ್ತು ತಮ್ಮ ಖಾಸಗಿ ಕೆಲಸಕ್ಕೋಸ್ಕರ ಬಂದಿರುವಂಥದ್ದು ತಿಳಿದು ಬಂದಿದೆ. ಈ ಒಟ್ಟು 7 ಜನ, 4 ಪ್ರತ್ಯೇಕ ಪ್ರಕರಣಗಳು, 7 ಜನ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡು ಪರಿಶೀಲನೆ ಮಾಡಿ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೀವಿ. ನ್ಯಾಯಾಲಯದ ಮುಂದೆ ನಿನ್ನೆ 5 ಜನನ ಮತ್ತು ಇವತ್ತು 2, ಒಟ್ಟು 7 ಜನರನ್ನು ಅರೆಸ್ಟ್ ಮಾಡಿದ್ದೀವಿ.